ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಬ್ರಷ್ ಅಂಡ್ ಟೂತ್ ಪೇಸ್ಟ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ್ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ಜೀವನದಲ್ಲಿ ಪ್ರೀತಿ ಅಂತೂ ತುಂಬಾನೇ ಮುಖ್ಯ. ಅಮ್ಮನ ಪ್ರೀತಿ ಮಧುರ, ತಂದೆಯ ಪ್ರೀತಿ ಮಧುರ, ಎಲ್ಲರ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರ ಪ್ರೀತಿಯು ಅತಿ ಮಧುರ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಹಾಗೆ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ರೋಹಿಣಿ ಆಚಾರ್ಯ ಅವರನ್ನು ಬನ್ನಿ ಸ್ವಾಗತಿಸೋಣ. ಎಸ್, ವೆಲ್ಕಮ್ ಟು ದ ಪ್ರೋಗ್ರಾಮ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ಮೊದಲೇದಾಗಿ ಹೇಗಿದ್ದೀರಾ? ಫೈನ್. ಸೊ ಎಲ್ಲಿಂದ ಬಂದಿದ್ದೀರಾ ಇವತ್ತು? ಪುತ್ತೂರು. ಓಕೆ. ಸೊ ಏನು ಸ್ಪೆಷಲ್ ಡಿಶಸ್ ನಮಗೋಸ್ಕರ ಮಾಡಿಕೊಡ್ತಾ ಇದ್ದೀರಾ? ನಾವೀಗ ಜನರಲ್ ಆಗಿ ಎಲ್ಲರಿಗೂ ಫಾಸ್ಟ್ ಆಗಿರೋ ಪ್ರಪಂಚ ಇದು, ಹಾಗೆ ಫಾಸ್ಟ್ ಆಗಿರೋ ದೋಸೆ ಮಾಡುವ ಅಂತೇಳಿ. ಸೂಪರ್ ಫಾಸ್ಟ್ ದೋಸೆ. ಫಾಸ್ಟ್ ಆಗಿ ಈಗ ಜಸ್ಟ್ ಗೆಸ್ಟ್ ಬರ್ತಾರೆ, ಅವರಿಗೆ ನಾವೇನಾದರೂ ಡಿಶ್ ಮಾಡಬೇಕು, ಏನೂ ಇರುವುದಿಲ್ಲ ಅಂತಂದರೆ ಇರೋ ಅಕ್ಕಿ ಬೇಳೆನ ಉಪಯೋಗಿಸಿ ನಾವು ಹೇಗೆ ಮಾಡೋದು, ಮನೇಲಿರೋದನ್ನೇ ತಕ್ಷಣ ಜಸ್ಟ್ ಅವರಿಗೆ ಹೊಟ್ಟೆನೂ ತುಂಬಬೇಕು, ಹೋಗ್ಲಿಕ್ಕೂ ಖುಷಿ ಆಗಬೇಕು, ತಿನ್ನುವಾಗೂ ಖುಷಿಯಾಗಿರ್ಬೇಕು. ಫಾಸ್ಟ್ ದೋಸೆ ಅಂತೇಳಿ, ಹಾಗೆ ದಿಢೀರ್ ಮಾಡುವಂಥ ದೋಸೆ, ಅದನ್ನು ತೋರಿಸಿಕೊಳ್ಳುವ. ಎಸ್, ಹಾಗಿದ್ರೆ ರೆಡಿ ಇದ್ದೀರಾ? ಓಕೆ. ಎಸ್, ಬನ್ನಿ. ಹಾಗೆ ಎಸ್, ಫಾಸ್ಟ್ ದೋಸೆ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ? ನಮಗೆ ಫಾಸ್ಟ್ ದೋಸೆ ಅಂದರೆ ಮನೆಯಲ್ಲಿರುವಂಥ ರೈಸ್, ಅಕ್ಕಿ. ಓಕೆ. ಯಾವ ರೈಸ್ ಕೂಡ ಯೂಸ್ ಮಾಡ್ಕೋಬಹುದು? ಯಾವುದು ಅಂದರೆ ಬೆಳ್ತಕ್ಕಿ, ಕುಚಲಕ್ಕಿ ಆಗೋದಿಲ್ಲ. ಅದರ ನಂತರ ಸ್ವಲ್ಪ ಗೋಧಿ ಹಿಟ್ಟು ಮನೆಯಲ್ಲಿ ಇರುತ್ತಲ್ಲ ಎಮರ್ಜೆನ್ಸಿ, ಮತ್ತು ತೆಂಗಿನ ತುರಿ, ಸ್ವಲ್ಪ ಉಪ್ಪು. ಓಕೆ. ಮತ್ತು ದೋಸೆ ಹಾಕಲಿಕ್ಕೆ ಎಣ್ಣೆ ಹೇಗೂ ಇರುತ್ತೆ, ನಮ್ಮ ಸನ್ ಪ್ರೀಮಿಯಂ ಯಾವಾಗಲೂ ರೆಡಿ ಇರುತ್ತೆ, ಅದೇ ಸಾಕು. ಓಕೆ. ಅದರಲ್ಲೊಂದು ವಿಶೇಷ ಅಂತಂದರೆ ಸನ್ ಪ್ರೀಮಿಯಮನ್ನು ಉಪಯೋಗಿಸೋದ್ರಿಂದ ಹಾರ್ಟ್ ಟ್ರಬಲ್ ಇರೋರಿಗೆ ಜಾಸ್ತಿ ಅದನ್ನೇ ಉಪಯೋಗಿಸಿ ಅಂತ ಡಾಕ್ಟರ್ ಸಹ ಅವರಿಗೆ ಸಜೆಷನ್ ಕೊಡ್ತಾ ಇರ್ತಾರೆ. ಹಾಗಾಗಿ ಸಾಮಾನ್ಯ ಉಪಯೋಗಿಸೋದೇ ಎಲ್ಲರೂ ಅದೇ ಈಗ ಜಾಸ್ತಿ ಆಗಿದೆ. ಈಗ ನಾವು ಮಿಕ್ಸಿ, ನಾವು ಮನೆಯಲ್ಲಿರುವ ರೈಸ್ ದಿಢೀರಿರುತ್ತೆ, ಇದನ್ನು ಕ್ಲೀನಾಗಿ ಆರಿಸ್ಬೇಕು. ಆರಿಸಿ ತೊಳೆದು ಅದಾಗೆಲ್ಲ ಮಾಡಿ ತೊಳೆದಿಲ್ಲ ಫಾಸ್ಟ್ ಅಕ್ಕಿ ಬಾಕ್ಸಿಂದ ತೆಗೆಯೋದು, ಬಾಕ್ಸಿಗೆ ಹಾಕೋದು, ಕ್ಲೀನ್ ಮಾಡೋದು, ಡೈರೆಕ್ಟ್ ಹಾಕೊಳ್ಳೋದು. ನಮಗೆ ಎಷ್ಟು ಬೇಕಷ್ಟು ಅಕ್ಕಿ. ಈಗ ಒಬ್ಬರು ಬಂದಿದ್ದಾರೆ ಅಂದರೆ 1 ಲೋಟದಲ್ಲಿ 2 ದೋಸೆ ಆಗುತ್ತೆ ಲೆಕ್ಕದಲ್ಲಿ. ನಮಗೆ 2-3 ಜನ ಬಂದರು ಅಂದರೆ 3 ಲೋಟ ಹಾಕಿದ್ರು ಸಾಕು. ನಾವು ಜಸ್ಟ್ ಈಗ ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇದ್ದೇವೆ. ಸೊ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದಾರೆ? ಹಾಗೆ 1-1.5 ಗ್ಲಾಸ್ ತೊಗೊಂಡಿದ್ದೇನೆ. ಈಗ ಈ ಅಕ್ಕಿ ಇದನ್ನು ಮಿಕ್ಸಿ ಮಾಡೋದು. ಓಕೆ. ನೈಸ್ ಪೌಡ್ರ್ ಮಾಡ್ಕೊಳ್ಳೋದು. ಓಕೆ. ಎಸ್, ರೈಸ್ ಪೌಡರ್ ರೆಡಿ ಆಗಿದೆ. ಈಗ ಇದನ್ನು ನಾವು ಈ ಬೌಲಿಗೆ ಹಾಕಿಕೊಳ್ಳುವ. ನಾವು ಇದೇ ಬೌಲಿಗೆ ತೆಂಗಿನ ತುರಿನ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು. ಓಕೆ. ಅದು ಕೂಡ ಡ್ರೈ ಇರಬೇಕು? ಅಲ್ಲ, ವೆಟ್ ನೀರು ಮಾಡಿ ಹಾಕ್ಕೊಂಡು, ವೆಟ್ ಬೇಡ. ಈಗ ನಾವು ಇದನ್ನು ಒಂದು ಲೋಟ ನೀರು ಹಾಕಿ ಅರ್ಧ ಲೋಟ ನೈಸ್ ಆಗುವ ಹಾಗೆ ಕಾಯಿ ಹಾಲನ್ನು ಮಾಡಿಕೊಳ್ಬೇಕು.
ಸೊ 1 ಕಪ್ ತೆಂಗಿನ ತುರಿ ಅಲ್ವಾ? ಹಾಂ, ಒಂದು ಸಣ್ಣ ಲೋಟದಲ್ಲಿ. ಎಸ್, ಸೊ ಪೇಸ್ಟ್ ಆಗಿದೆ ಇದನ್ನು. ಪೇಸ್ಟ್ ಆಗಿದೆ. ಈಗ ನಾವು ಈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ತೊಳೆದುಕೊಳ್ಬೇಕು. ಓಕೆ, ಸೊ ನಂತರ ತೊಳಿತಾ ಇದ್ದೀರಾ? ಹಾಂ, ಇದು ರಿವರ್ಸ್. ಎಲ್ಲರೂ ಅಕ್ಕಿನ ಫಸ್ಟ್ ತೊಳೆದು ಮಾಡ್ತಾರೆ. ಎಲ್ಲ ಹಾಕಿ ಈಗ ಇದರಲ್ಲಿ ಸಾಕು. ಇಲ್ಲಿ ನೋಡಿ, ಇದು ಕಲಸಿದಾಗ ಹೀಗೆ ನಾವು ಬಿಡ್ತೇವೆ. ಬಿಟ್ಟ ನಂತರ ಇದರ ಮೇಲೆ ತಿಳಿ ಕುತ್ಕೊಳ್ಳುತ್ತೆ. ಈ ತಿಳಿಯಾದ ನೀರಿನಲ್ಲಿ ನಮಗೆ ಬೇಡದ ಅಂಶ ಅಂದರೆ ಹೊಟ್ಟು, ಅಕ್ಕಿ ಮೇಲಿರುವ ಹೊಟ್ಟು ಪೌಡ್ರು ಹೊರಗೆ ಬರುತ್ತೆ. ಅದನ್ನು ನಿಧಾನಕ್ಕೆ ತೆಗಿಬೇಕು. ಅದರಲ್ಲಿ ಬೇಡದ ಅಂಶ ಬಂದಿದೆ. ಈಗ ಇದನ್ನು ತೆಗೆದು ನಾವು ವಾಪಸ್ ಇದಕ್ಕೆ ನಮಗೆ ಬೇಕಾದಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಳ್ಳೋದು, ಒಂದು 2-3 ಚಮಚದ. ಸೊ ಅದು ಥಿಕ್ನೆಸ್ ಬರಬೇಕಾ ಅಥವಾ ನೈಸ್ ಇರಬೇಕು? ಈಗ ನೀವು ಸಾಮಾನ್ಯ ರವಾ ದೋಸೆ ಅಂತ ಹೋಟ್ಲಲ್ಲಿ ರವಾ ದೋಸೆ ಕೇಳಿದ್ದೀರಾ? ಹೌದು. ರವಾ ದೋಸೆ ಅಂದರೆ ಪ್ಲೈನ್ ಕೊಡೋದಿಲ್ಲ ಯಾರು, ಅದಕ್ಕೆ ಎಲ್ಲ ಇದು ಸೊಪ್ಪು ಅದು ಇದೆಲ್ಲ ಹಾಕಿ ಕೊಡ್ತಾರಲ್ವಾ, ಖಾಲಿ ಕೊಡೋದಿಲ್ಲ ಚಪ್ಪೆ ಯಾರು. ನಾವೀಗ ಚಪ್ಪೆ ಬೇಕಾದರೆ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು. ಗೋಧಿ ಹಿಟ್ಟು ಯೂಸ್. ಹಾಂ, ಇದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀರು ಹಾಕಿ ಹದ ಕಲಿಸ್ಕೋಬೇಕು. ಸೊ ನೀರು ಬೇಕಾ? ಹಾಂ, ಈಗ ಇದನ್ನು ಈ ಕಾಯಿ ಹಾಲನ್ನು ಅದಕ್ಕೆ ಹಾಕಲಿಕ್ಕೆ. ಸೊ ನೀರು ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಕು ಸಾಕು. ಅದು ತೆಂಗಿನ ತುರಿಯನ್ನ ಹಾಗೆ ಹಾಕ್ಲಿಕ್ಕೆ ಆಗೋದಿಲ್ಲ? ಅದು ಹಾಗೆ ಹಾಕಿದರೆ ಅದು ಬಾಯಿಗೆ ಸಿಕ್ಕಾಕೊಳ್ತದಲ್ಲ, ಟೇಸ್ಟ್ ಬರೋದಿಲ್ಲ. ಕಾಯಿಗೇನೋ ಬಾಯಿಗೆ ಗಟ್ಟಿ ಗಟ್ಟಿ ಸಿಕ್ಕಾಗೆ ಆಗ್ತದೆ, ಮತ್ತು ಅಷ್ಟು ನೈಸ್ ಆಗೋದಿಲ್ಲಲ್ಲ. ಸೊ ಇದು ಈಸಿ ದೋಸೆ ಅಂತ ಹೇಳಿ. ಈಸಿ ದೋಸೆ. ಸೊ ಯಾವ್ದ್ರೊಟ್ಟಿಗೆ ತಿನ್ಬೋದು ಇದು? ಚಟ್ನಿ ಮಾಡ್ಬೋದು, ಪಲ್ಯಕ್ಕೆ ಆಗ್ಬೋದು, ಕಾಳು ಪಲ್ಯ ಎಲ್ಲ ಆದರೆ ತುಂಬ ಒಳ್ಳೆಯದು. ಈ ರೀತಿ ನೆಂಟರು ಬಂದಾಗೆಲ್ಲ ಫಾಸ್ಟಾಗಿ ಮಾಡಿದರೆ ನಮಗೆ ಬೇಗ ದಿಢೀರ್ ಮಾಡಲಿಕ್ಕೆ ಆಗುತ್ತೆ. ಈಗ ನಾವು ತವಾ ಇಡುವನ ಕಾಯುವಾಗ ಅದಕ್ಕೆ ಎಣ್ಣೆ ಹಾಕಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಹಾಕಬೇಕು? ಹಾಂ, ಹಾಕಿ ಸ್ಪೂನೆಲ್ಲ ಗಳ ಮಾಡಿ. ಎಸ್ ಮ್ಯಾಮ್. ಸೊ ಈಸಿ ದೋಸೆ ಎಲ್ಲಿ ಕಲ್ತ್ಕೊಂಡ್ರಿ ನೀವು? ಫಾಸ್ಟ್ ದೋಸೆ ಎಲ್ಲಿ ಕಲ್ತ್ಕೊಂಡ್ರಿ? ಇದು ನನ್ನ ಐಡಿಯಾವೇ, ಬೇರೆಯವ್ರದಲ್ಲ. ಸೊ ಇನ್ನೋವೇಟಿವ್ ಐಡಿಯಾ ನಿಮ್ಮದು. ಸೊ ನೀವೇ ಕ್ರಿಯೇಟ್ ಮಾಡ್ತಾ ಇರ್ತೀರಾ? ಹೊಸ ಮಾಡ್ತಾ ಇರ್ತೇವೆ ನಾವು. ಮಾಡಿದಾಗಲ್ಲ ಹೊರಗಿನ ಜನಕ್ಕೆ ಗೊತ್ತಾಗೋದೇನಾದರೂ. ಹಾಗೆ ನಮ್ಮ ವೀಕ್ಷಕರು ಕೂಡ ನಿಮ್ಮ ಫಾಸ್ಟ್ ದೋಸೆ ಇವತ್ತೇ ಕಲ್ತ್ಕೊಳ್ತಾರೆ. ಸೊ ನೆಕ್ಸ್ಟ್ ಯಾರಾದರೂ ಗೆಸ್ಟ್ ಬಂದರೆ ಸೊ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಎಣ್ಣೆ ಕಾಯ್ದಿದೆ ಅಲ್ವಾ? ಹಾಂ, ಕಾಯ್ದಿದೆ. ಕೈ ಇಟ್ಟು ನೋಡ್ಬೋದಲ್ಲ? ನೋಡ್ತೀರಾ? ಹಾಕ್ಲಾ? ಹಾಕಿ. ಸೊ ಮ್ಯಾಮ್, ನೀವು ಮನೆಯಲ್ಲಿರ್ತೀರಾ ಅಥವಾ ಬೇರೆ ಏನಾದ್ರು ಹೊರಗಡೆ ಕೆಲಸ ಮಾಡ್ತೀರಾ? ನಾನು ಸೆಲ್ಫ್ ಎಂಪ್ಲಾಯ್, ಉದ್ಯೋಗ ಮಾಡ್ತಾ ಇರ್ತೇನೆ. ಹೊರಗಡೆ ಹೋಗ್ತೇವೆ, ಮನೆಯಲ್ಲಿರೋದು ಕಡಿಮೆ. ಸೊ ತುಂಬ ಇನೋವೇಟಿವ್ ಐಡಿಯಾಸ್ ಎಲ್ಲ ನಿಮಗೆ ಫ್ಲಾಶ್ ಆಗುತ್ತೆ ಅಲ್ವಾ ಅಡುಗೆಗಳಲ್ಲಿ? ಹೌದು. ಇದೊಂದೆರಡು ಸೆಕೆಂಡೆಲ್ಲ ಆಗ್ತದೆ, ಬೇಗ ಆಗ್ತದೆ. ವಾಪಸ್ ಮಗ್ಚೆ ಹಾಕಿದರೆ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಮೇಲೆ ಹಾಕಬೇಕು. ಆಗಿದೆಯಾ ಒಂದು ಸೈಡ್? ಹಾಂ, ಈಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಕೆಂಪಾಗಬೇಕು. ಸಾವು ಕಮ್ಮಿ ಆಯಿತಾ? ಬೇರೆ ಯಾವುದೆಲ್ಲ ಅಡುಗೆ ಇನೋವೇಟಿವ್ ಆಗಿ ನೀವು ಕ್ರಿಯೇಟ್ ಮಾಡಿದ್ದೀರಾ? ನಾವು ಸುಮಾರು ಬೇರೆ ಬೇರೆ ಥರದ್ದೆಲ್ಲ ಅಡುಗೆ ಮಾಡ್ತಾ ಇರ್ತೇವೆ. ಸಂಜೆ ಈವ್ನಿಂಗಿಗೆ ಚಾಟ್ಸು ಅದು ಇದೆಲ್ಲ, ಚರ್ಮುರಿ, ಬೇರೆ ಬೇರೆ. ಸಂಜೆ ಆಗುವಾಗ ಕಾಫಿಗೆ ಏನಾದರೂ ಹೊಸ ಟೈಪಿಂದ ಏನೋ ಬೇಕಾ. ಈಗ ಕಾಯ್ತಾ ಬಂತು ಸ್ವಲ್ಪ. ನಮಗೆ ಹೀಗೆ ಬಂದ ಕೂಡಲೇ ವಾಪಸ್ಸು ತೆಗೆದು ಹಾಕಿದರೆ ಇದು
ಇನ್ನೂ ಸ್ವಲ್ಪ ಕೆಂಪಾಗಲಿ ಅಂತೇಳಿ ಬ್ಯಾಕ್ ಸೈಡು ಆಗ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಇದನ್ನು ಬೇರೆ ಬೇರೆ ಥರ ಸಹ ತರಕಾರಿ ಹಾಕಿ ಸಹ ವೆಜಿಟೇಬಲಲ್ಲಿ ಮಾಡಿ ಮಕ್ಕಳಿಗೆಲ್ಲ ಕ್ಯಾರೆಟ್ ತುರಿ ಎಲ್ಲ ಹಾಕಿ, ಮತ್ತು ಇದನ್ನು ಮಾಡಿದ ನಂತರ ಕಾಯಿ ಹಾಲು ಅದನ್ನು ಮಾಡ್ಬೋದು. ಇಲ್ಲ ಬೆಲ್ಲ ಮತ್ತು ಕಾಯಿ ತುರಿ ಮಿಕ್ಸ್ ಮಾಡಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಅದನ್ನು ಚಟ್ನಿ, ಸ್ವೀಟ್ ಚಟ್ನಿ ಆ ಟೈಪ್ ಮಾಡಿ ಸಹ ಇದನ್ನು ತಿನ್ನಲಿಕ್ಕೆ ಕೊಡ್ಬೋದು. ಅದು ಫಂಕ್ಷನ್ಗಳಿಗೆ ಖುಷಿಯಾಗುತ್ತೆ. ತೆಗಿಯೋಣ ಈಗ. ಓಕೆ. ಸೊ ಈಸಿಯಾಗಿ ಬಿಡಿಸ್ಕೋಬೋದಲ್ವ? ಹೌದು, ತುಂಬ ಚೆನ್ನಾಗಿ ಬಂದಿದೆ. ಇದು ನೀರು ಸಹ ಮಾಡ್ಬೋದು, ಮಾಡಬಾರ್ದಂತಲ್ಲ. ತವ ದೊಡ್ಡದಿದ್ರೆ ತುಂಬ ತೆಳುವು ಮಾಡಿ ರವಾ ದೋಸೆ ಅಂತಾರೆ, ಗೊತ್ತುಂಟಾ? ಹೋಟ್ಲಲ್ಲಿ ಕೊಡ್ತಾರೆ. ಆ ಟೈಪು ತೆಳುವು ಮಾಡಿ ದೊಡ್ಡ ತವದಲ್ಲಿ ಹಾಕ್ಬೋದು. ತವ ದೊಡ್ಡದಿರಬೇಕು, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಮುಚ್ಬೋದು. ಇದು ಕಾಯೋದೊಂದು ಚೂರಷ್ಟೇ ತಡ ಅಂತೇಳಿ. ಆದರೆ ನಾವು ಒಂದು ಕೆಲಸ ಮಾಡ್ತಿರುವಾಗ ಈ ಕಡೆ ಚಟ್ನಿ ಮಾಡ್ತೇವೆ, ಸಾಂಬಾರಿಗೆ ರೆಡಿ ಮಾಡ್ತೇವೆ, ಹೀಗೆ ಅರ್ಜೆಂಟ್ ಮಾಡ್ತಾ ಇರುವಾಗ ಹೋಗ್ತದೆ. ಒಂದಾದ ನೆಂಟರು ಬಂದರು ಅಂದರೆ ಚಹಾ ಮಾಡ್ತಿರ್ತೇವೆ, ಅವರನ್ನು ಹೋಗಿ ಮಾತಾಡಿಸ್ತೇವೆ. ಈ ರೀತಿ ನಾವು ಕೆಲಸಗಳು ಮಾಡುವಾಗ ಇದು ಬೆಂದದ್ದು ಗೊತ್ತಾಗೋದಿಲ್ಲ, ಬೇಗ ಕ್ವಿಕ್ ಆಗಿ ಆಗ್ತದೆ. ಸೊ ಬ್ಯುಸಿ ಆಗಿರ್ತೀರಾ ಎಂಟೈರ್ ಡೇ. ಸೊ ಹೇಗೆ ಈ ಥರ ಫ್ಲ್ಯಾಶ್ ಆಗುತ್ತೆ ನಿಮ್ಗೆ ಈ ಥರ ಇನ್ವೆಂಟ್ ಮಾಡಬೇಕು ಅಂತ? ಅನ್ನೋದು ಯಾಕೆ ಇವರೇ? ಸೊ ಅದೇ ಥರ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೀರಾ? ತಲೆಯಲ್ಲಿ ಬರೋದು ಹೊಸ ವಿಷಯಗಳನ್ನ ನಾವು ಅಲ್ಲೇ ಸ್ಟಕ್ ಮಾಡೋದಲ್ಲ, ಅದನ್ನು ಹೊರಗಡೆ ಆಗ್ತಾ ಇರ್ಬೇಕು. ಅವಾಗ ಇನ್ನೊಂದಿಷ್ಟಕ್ಕೆ ಜಾಗ ಸಿಗ್ತಾ ಇರುತ್ತೆ. ನಂಗೂ ಸ್ವಲ್ಪ ಕಲಿಸಿ. ಓಕೆ, ನಮ್ಮ ಇದಕ್ಕೆ ಬನ್ನಿ ಇನ್ಸ್ಟಿಟ್ಯೂಟಿಗೆ. ಎಸ್. ಸೊ ನೀವೇ ಮಾಡ್ತೀರಾ ಅಥವಾ ಹೇಳಿ ಕೂಡ? ಇಲ್ಲ, ಯಾರಿಲ್ಲ. ಕ್ಲಾಸ್ ತರಬೇತಿ ಎಲ್ಲ ಇದೆ ನಮ್ಮಲ್ಲಿ. ತರಬೇತಿ ನಾವು ಮಾಡ್ತಾ ಇರ್ತೇವೆ. ಹೊಸದೆಲ್ಲ ಏನಾದರೂ ಉಪ್ಪಿನಕಾಯಿ ಆಗ್ಬೋದು, ಫಾಸ್ಟ್ ಉಪ್ಪಿನಕಾಯಿ. ಈಗ ಜನ ಬರ್ತಾರೆ, ಇವತ್ತಿನ ದಿವಸಕ್ಕೆ ನಾಳೆ ಫಂಕ್ಷನ್ನು, ಇವತ್ತು ರಾತ್ರಿ ಉಪ್ಪಿನಕಾಯಿ ರೆಡಿ ಆಗಬೇಕು, ಬೆಳಿಗ್ಗೆ ಎದ್ದು ಫಂಕ್ಷನಿಗೆ ಊಟ ಹಾಕೋಕ್ಕೆ. ಎಲ್ಲ ಥರದ್ದು ಮಾಡ್ಬೋದು. ಪಪ್ಪಾಯಿದು ಉಪ್ಪಿನಕಾಯಿ ಮಾಡ್ಬೋದು, ಕ್ಯಾರೆಟಿನ ಉಪ್ಪಿನಕಾಯಿ ಮಾಡ್ಬೋದು, ಹಲಸಿನಕಾಯಿ ಸಮಯದಲ್ಲಿ ಹಲಸಿನಕಾಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು. ಹಲಸಿನಕಾಯಿ ಉಪ್ಪಿನಕಾಯಿ ಅದು ಸಹ ಮಾಡ್ಬೋದು. ಬಿಂಬುಲಿ ಇದ್ದರೆ ಬಿಂಬುಲಿಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಸಂಡಿಗೆ ಮಾಡ್ಬೋದು, ಡ್ರೈ ಇದೆಲ್ಲ ಮಾಡ್ಬೋದು, ಚಟ್ನಿ. ಹಾಗೆ ಕರ್ಬೇ ಸೊಪ್ಪಿದೆ ಅಂದರೆ ಕರ್ಬೇ ಸೊಪ್ಪಲ್ಲೂ ಚಟ್ನಿ ಮಾಡ್ಬೋದು. ಹಾಗೆ ಬೇರೆ ಬೇರೆ ವೆರೈಟೀಸ್. ಮಳೆಗಾಲ ಬಂತಂದರೆ ತಿಮರೆಲ್ಲಿ ಚಟ್ನಿ ಆಗ್ತದೆ, ಚಟ್ನಿ ಪುಡಿ ಆಗುತ್ತೆ, ಪಲ್ಯ ಆಗುತ್ತೆ, ಬೇರೆ ಬೇರೆ ವೆರೈಟೀಸ್ ಸೀಸನ್ಗೆ ತಕ್ಕಂತೆ ಎಲ್ಲ ಮಾಡ್ಕೊಂಡು ಹೋಗ್ತೇವೆ. ಅದಕ್ಕೆ ತಕ್ಕ ಹಾಗೆ ನಾವು ಮಾಡ್ತಾ ಇದ್ರೆ ನಮಗೆ ಒಳ್ಳೆಯದು. ಓಕೆ, ನಾವೀಗ ಫಾಸ್ಟ್ ದೋಸೆ ಮುಗಿತಾ ಬಂತು. ಫಾಸ್ಟ್ ದೋಸೆ ರೆಡಿ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಪಿ ತರ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡಿ ನೋಡ್ತೇನೆ, ಯಾಕಂದ್ರೆ ನೀವೇ ಇನ್ವೆಂಟ್ ಮಾಡಿದ್ದೀರಾ ಫಾಸ್ಟ್ ದೋಸೆ. ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ಬಂದು ಹೇಳಿ, ನಮ್ಮ ಟಿವಿಗೆ ಬಂದಾಗ ನಾವು ಸಹ ಮಾಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಆಗಿರುವಂತಹ ಫಾಸ್ಟ್ ದೋಸೆ ಮಾಡಿ ಕೊಟ್ಟಿದ್ದಾರೆ. ಸೊ ಕ್ರಿಸ್ಪಿ ಆಗಿ ಇದೆ, ಕಾಣ್ತಾ ಇದೆ ಹಾಗೆ. ಸೊ ಹೇಗ್ ಮಾಡೋದಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ದಿಢೀರ್ ದೋಸೆ ತಯಾರಿಸೋ ವಿಧಾನ. ಮೊದಲಿಗೆ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 1 ಕಪ್ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಅಕ್ಕಿ ಪುಡಿಗೆ ಸ್ವಲ್ಪ ನೀರು, 3 ರಿಂದ 4 ಚಮಚದಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ತೆಂಗಿನಕಾಯಿ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು 1 ಕಡೆ ಕಾದ ನಂತರ ಮೇಲಿನಿಂದ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಇನ್ನೊಂದು ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ದಿಢೀರ್ ದೋಸೆ ಸವಿಯಲು ಸಿದ್ಧ. ಎಸ್, ಈ ಬಿಸಿ ಬಿಸಿ ದೋಸೆ ಅಂತೂ ಖಾಲಿ ತಿನ್ನಕ್ಕಾಗಲ್ಲ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಮಾಡ್ಕೊಡ್ತಾರ ಅಂತ ನೋಡುವ. ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ.
ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ದ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಬ್ರಷ್ ಅಂಡ್ ಟೂತ್ ಪೇಸ್ಟ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಸೊ ಈಸಿ ದೋಸೆನೂ ಆದಷ್ಟು ಬೇಗ ಈಸಿಯಾಗಿ ಮಾಡಿಕೊಟ್ರು. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಇನ್ನೇನು ಮಾಡ್ಕೊಡ್ತಾರಂತ ಅವರನ್ನೇ ಕೇಳೋಣ ಬನ್ನಿ. ಎಸ್, ಏನು ಮಾಡ್ಕೊತಿದ್ದೀರಾ? ಎಳ್ಳು ಚಟ್ನಿ ಅಂತ ಹೇಳಿ. ಎಳ್ಳು ಚಟ್ನಿ. ಚಟ್ನಿ. ಓಕೆ, ಸೇಸಮ್. ಎಸ್, ಸೊ ಯಾವ ಎಳ್ಳು ಯೂಸ್ ಮಾಡ್ತಿದ್ದೀರಾ? ಬ್ಲ್ಯಾಕ್ ಎಳ್ಳು. ಸೊ ಬೇರೆ ಏನು ಇಂಗ್ರೀಡಿಯೆಂಟ್ಸ್? ಅದು ತಂಪು ಮತ್ತೆ ರುಚಿ ಸಹ ಹೌದು. ಹಾಗಾಗಿ ಅದಕ್ಕೆ ತೆಂಗಿನ ತುರಿ, ಬೆಲ್ಲ, ಒಂಚೂರು ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಎಲ್ಲ ಹಾಕಿ ಒಂದು ಚಟ್ನಿ ಚೆನ್ನಾದ ಸೂಪರ್ ಆಗಿರೋ ಚಟ್ನಿ. ಸೊ ಇದಕ್ಕೆ ಏನಾದರೂ ಹೆಸರಿಟ್ಟಿದ್ದೀರಾ? ಫಸ್ಟ್ ಇಲ್ಲ, ಸೆಸಮ್ ಚಟ್ನಿ. ಸೆಸಮ್ ಚಟ್ನಿ. ಓಕೆ. ಈಗ ಇದಕ್ಕೆ ಫಸ್ಟ್ ನಾವು ಬೆಳ್ಳುಳ್ಳಿ, ಇದು ಕರಿಬೇವು ಸೊಪ್ಪು ಮತ್ತು ಒಣಮೆಣಸನ್ನು ಹುರಿದುಕೊಳ್ಳಿ ಮತ್ತು ಉದ್ದಿನ ಬೇಳೆನ ಹಾಗೆ ಬಣ್ಣ ಇಟ್ಟು ಈಗ ನಾವು ಸನ್ ಪ್ರೀಮಿಯಂ ಎಣ್ಣೆ ಇದೆಯಲ್ಲ ಅದನ್ನು 1 ಚಮಚ. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 ಸ್ಪೂನ್ ಅಷ್ಟೇ. ಒಂದು ಸಾಕು. ಈಗ ಇದಕ್ಕೆ ನಾವು ಕಾಯ್ತಾ ಇರುವಾಗನೇ, ಈಗ ಎಣ್ಣೆ ಕಾಯ್ತಾ ಇದೆ ಅಂತ ಹೇಳುವಾಗ ನಾವು ಇದಕ್ಕೆ ಉದ್ದಿನ ಬೇಳೆನ ಹಾಕಿ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಬೇಕು. ಅದರ ನಂತರ ಒಟ್ಟಿಗೆ ಹುರಿಬೋದು. ಓಕೆ. ಅದು ಉದ್ದಿನ ಬೇಳೆ ಫ್ರೈ ಆಗ್ತಾ ಇರುವಾಗನೇ ನಮಗೆ ಬೇಕಾದಷ್ಟು ಬೇವು ಸೊಪ್ಪನ್ನು ಹಾಕಿ ಅದನ್ನು ಸಹ ಒಟ್ಟಿಗೆ ಹುರಿಯೋದು. ಸೊ ಸ್ವಲ್ಪ ಕರಿಬೇವು, ಎಣ್ಣೆ ಅಂಶ ಆಗ ಕಮ್ಮಿ ಆಗುತ್ತಲ್ವಾ, ನಮಗೆ ಯಾವುದು ಬೇಕು ಅದನ್ನು ಒಟ್ಟಿಗೆ ಎಲ್ಲದು ಹುರಿದ್ರೆ ಮಿಕ್ಸಿ ಮಾಡುವಾಗ ಸುಲಭ ಆಗುತ್ತೆ, ಬೇಗ ಡ್ರೈ ಆಗುತ್ತಲ್ಲ. ಸೊ ಒಣಮೆಣಸೆ ಹಾಕಬೇಕು ಅಂತಿದ್ವಿ ಅಥವಾ ಗ್ರೀನ್ ಮೆಣಸು ಹಾಕಿದರೆ ಉಪಯೋಗಿಸೋದು ಕಮ್ಮಿ ಅಲ್ವಾ, ಅದರಿಂದ ಆಲ್ಸರೋದು ಇದೆಲ್ಲ ಬರುತ್ತೆ. ಹಾಗಾಗಿ ಒಣ ಮೆಣಸನ್ನು ನಾವು ಫ್ರೈ ಮಾಡಿ ಉಪಯೋಗಿಸಿದರೆ ನಮ್ಮ ದೇಹಕ್ಕೆ ಉತ್ತಮ ಅಂತೇಳಿ. ಹಾಗೆ ಇದು ಆರೋಗ್ಯದ ದೃಷ್ಟಿಯಿಂದ ಈ ಚಟ್ನಿ ತುಂಬ ಒಳ್ಳೆಯದು ಅಂತ ಕಾಯ್ತಾ ಇದೆ. ಇದನ್ನೀಗ ತೆಗೆದು ನಾವು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಎಲ್ಲ ಮಿಕ್ಸಿಗೆ ತುಂಬ ಆಫ್ ಮಾಡೋದು. ಹಾಂ. ಈಗ ಇದಕ್ಕೆ ನಾವು ಎಳ್ಳನ್ನು ಹಾಕಿ ಹುರಿಬೇಕಾಯ್ತಾ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನು ಎಳ್ಳನ್ನು ಹಾಕಿಕೊಳ್ಬೇಕು. ಸೊ ಎಷ್ಟು ಕ್ವಾಂಟಿಟಿ ತಗೋಬೋದು? ನಮಗೆ ರುಚಿಗೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ವಾಸಿ, ಎಳ್ಳೇನು ಹಾಳಾಗೋದಿಲ್ಲ. ಹಾಗೆ ಅದನ್ನು ಫ್ರೈ ಮಾಡಿ. ಓಕೆ. ಸೊ ಜಾಸ್ತಿ ಹುರಿದುಕೊಳ್ಳಿಕ್ಕೆ ಎಲ್ಲ ಮೀಡಿಯಮ್ ಫ್ಲೇಮ್ ಅಷ್ಟು. ಅದು ಚಟ್ ಅನ್ನುವಾಗನೇ ಗೊತ್ತಾಗುತ್ತಲ್ಲ ಹುರಿತಾ ಇದೆ ಅಂತೇಳಿ. ಹಾಗೆ ಹುರಿದೇನೂ ಹಾಕ್ಬೋದಾ? ಇಲ್ಲ, ಹಸಿ ಹಾಕಿದರೆ ನಾವು ಚಟ್ನಿನ ಮತ್ತೆ ಕುದಿಸ್ಬೇಕಾಗತ್ತೆ. ಓಕೆ. ಅದರಲ್ಲಿ ಕಹಿ ಅಂಶ ಅಂದರೆ ಪಿತ್ತ ಜಾಸ್ತಿ ಬರುತ್ತೆ. ಹುರಿದು ಹಾಕಿದರೆ ಪಿತ್ತ ಹೋಗ್ಲಿಕ್ಕಾಗಿ ಹುರಿಯೋದು. ಸೊ ಜಾಸ್ತಿ ಟೈಮ್ ಕೂಡ ಇಟ್ಕೋಬೋದಾ ಹುರಿದು ಮಾಡಿದ್ರೆ? ಹೌದು. ಈಗ ಇದು ಫ್ರೈ ಆಗ್ತಾ ಇರುವಾಗನೇ ನಾವು ಸ್ವಲ್ಪ ಕಾಯಿ ತುರಿನ ಹಾಕಿಕೊಳ್ಬೇಕು, ಸ್ವಲ್ಪ ಫ್ರೈ ಆಗಲಿಕ್ಕೆ. ಓಕೆ. ಸೊ ಸ್ವಲ್ಪ ಕಾಯಿ ತುರಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಮಹಿಳೆಯರಿಗೆ ಅದೊಂದೇ ಅಲ್ಲ, ಹೊಸ ಹೊಸ ಐಡಿಯಾ ಮಾಡೋದು, ತಿನ್ನೋದು, ಹೊಸ ತಲೆ ಉಪಯೋಗಿಸೋದು. ಸೊ ಸಿಮ್ಮಲ್ಲಿ ಕಾಯಿಸಿದ್ರೆ ಆಯ್ತಲ್ಲ. ಈಗ ಇದನ್ನು ಆಫ್ ಮಾಡಿ ನಾವು ಇದು ಸ್ವಲ್ಪ ತಣಿತದೆ ಅಷ್ಟೊತ್ತಿಗೆ ನಾವು ಮಿಕ್ಸಿ ತಗೊಳ್ಳುವ. ಮಿಕ್ಸಿಗೆ ಚಟ್ನಿಗೆ ಬೇಕಾದಂಥ ಐಟಮನ್ನೆಲ್ಲ ಹಾಕಿಕೊಳ್ಳುವ. ಓಕೆ. ನಾವು ಇದಕ್ಕೆ ಮೊದಲು ಶುಂಠಿ ಹಾಕಿಕೊಳ್ತೇವೆ. ಶುಂಠಿ ಸ್ವಲ್ಪ ಹಾಕ್ಕೊಳ್ಳೋದು. ಶುಂಠಿ ಹಾಕಿಕೊಳ್ಳೋದು ಅರ್ಧ ಇಂಚಷ್ಟು ಶುಂಠಿ. ಹಾಂ, ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಒಂದು 4 ಬೆಳ್ಳುಳ್ಳಿ, ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ಶುಂಠಿ ಬೆಳ್ಳುಳ್ಳಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಹುಣಸೆ ಹಣ್ಣು ಅಷ್ಟೇ, ಹುಳಿ ಬೇಕು. ತುಂಬ ಬಿಳಿ ಹಾಕಬೇಕು ಅಂತಿಲ್ಲ ಅದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು, ಇದು ಟೇಸ್ಟ್ ಬರುತ್ತೆ, ಪರಿಮಳನೂ ಇರುತ್ತೆ. ಇದನ್ನು ಹಸಿಯೇ ಹಾಕಿಕೊಳ್ಳೋದು. ಅದರ ನಂತರ ನಾವು ಇದನ್ನೆಲ್ಲ ಐಟಮ್ ಹಾಕ್ತೇವೆ ಅನ್ನುವಾಗ ಎಳ್ಳು ಪಿತ್ತ ಅದು ಹೋಗಬೇಕು ಅನ್ನೋದಾದರೆ ನಾವು ಬೆಲ್ಲ ಹಾಕಲೇಬೇಕು. ಓಕೆ. ಸೊ ಎಲ್ಲ ಕಾಂಬಿನೇಷನ್ ಇದೆ, ಖಾರ, ಹುಳಿ, ಉಪ್ಪು. ಈಗ ಬೆಲ್ಲ ಸ್ವಲ್ಪ ಹಾಕಿ ನಾವು
ರುಚಿಗೆ ತಕ್ಕಷ್ಟು ಅಂತೇಳಿ. ಮತ್ತು ಇದನ್ನೆಲ್ಲ ಈಗ ಇದಕ್ಕೆ ಹಾಕೋದು. ಸೊ ಆಲ್ಮೋಸ್ಟ್ ಎಲ್ಲ ಸ್ಪೈಸಸ್ ಕೂಡ ಯೂಸ್ ಮಾಡ್ತೀರಲ್ವಾ? ಹೌದು. ನಮ್ಮ ಆರೋಗ್ಯ ದೃಷ್ಟಿ ನಾವು ಮೊದಲು ನೋಡ್ಕೋಬೇಕಲ್ವಾ. ನಾವು ಏನೇ ಮಾಡಿದ್ರು ತಿಂದದ್ದು ಸರಿ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಹೀಗೆ ನಾವು ಟೇಸ್ಟ್ ನೋಡದೆ ಉಪ್ಪು ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಬೇಕಷ್ಟೇ ಉಪ್ಪು. ಸೊ ಹುರಿದಂಥ ಎಳ್ಳು ಮತ್ತು ಕಾಯಿ ತುರಿಯನ್ನು ಒಟ್ಟಿಗೆ ಹಾಕಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವೀಗ ಮಿಕ್ಸಿ ಮಾಡಲಿಕ್ಕೆ ಉಂಟು. ಒಮ್ಮೆ ನೀರು ಹಾಕಿದ್ದನ್ನು ಮತ್ತೆ ಹಾಕಲಿಕ್ಕಿಲ್ಲ. ಫಸ್ಟಿಗೆ ಒಮ್ಮೆ ಎಷ್ಟು ಬೇಕೋ ಅಷ್ಟನ್ನೇ ಹದ ನೋಡಿ ಹಾಕಬೇಕು. ಅಂದರೆ ನಮಗೆ ಚಟ್ನಿಯ ಬಂದ ಎಷ್ಟು ದಪ್ಪ ಬರಬೇಕು ಅದನ್ನು ಒಮ್ಮೆಲೇ ಅಳತೆ ಮಾಡ್ಕೋಬೇಕು. ಮತ್ತೆ ಮತ್ತೆ ಹಾಕಲಿಕ್ಕಿಲ್ಲ. ಚಟ್ನಿ ಯೂಸ್ ಮಾಡಿ ಚಟ್ನಿಯಲ್ಲಿ ಹಾಗೆ ಫಸ್ಟಿಗೆ ಒಮ್ಮೆ ಹಾಕಿದರೆ ಆಯಿತು, ಮತ್ತೆ ಹಾಕಲಿಕ್ಕಿಲ್ಲ. ಸೊ ಎಷ್ಟು ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಹಾಕಿದ್ರೆ ಹಾಕಿ ಇದು ಹೇಳ್ಕೊಳ್ಳುತ್ತೆ. ಸಾಕು. ಸೊ ಇಷ್ಟನ್ನು ಒಟ್ಟಿಗೆ ಮಿಕ್ಸಿ ಮಾಡಿದ್ರೆ ನೈಸ್ ಆಗಬೇಕು. ಓಕೆ, ಚಟ್ನಿ ರೆಡಿ ಆಗಿದೆ. ಈಗ ನೋಡಿ ಇದಕ್ಕೆ ಹಾಕ್ತೇನೆ ನಾನು ಬೌಲಿಗೆ. ಈಗ ಸೇಸಮ್ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಳಿ ಹೇಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೇಸಮ್ ಚಟ್ನಿ ಹೆಲ್ದಿ ಕೂಡ ಇದೆ. ಸೊ ತುಂಬಾ ಘಮ ಘಮ ಅಂತ ಅನಿಸ್ತೇವೆ. ಸೊ ಆಗಲೇ ಮಾಡಿಕೊಟ್ಟಂಥ ಅಲ್ಲಿ ಈಸಿ ದೋಸೆ ಕೂಡ ಇದೆ. ಸೊ ದೋಸೆದೊಟ್ಟಿಗೆ ಡಿಪ್ ಮಾಡಿ ತಿನ್ನಲಿಕ್ಕೆ ಬೆಸ್ಟ್ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೇಸಮ್ ಚಟ್ನಿ ಹೇಗೆ ಮಾಡೋದು ಅಂತ ನಾನಂತೂ ಕಲ್ತ್ಕೊಂಡೆ. ಸೊ ಮತ್ತೊಮ್ಮೆ ನೀವು ಕಲಿಬೇಕಾ? ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಎಳ್ಳು ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ 2 ರಿಂದ 3 ಚಮಚದಷ್ಟು ಕಪ್ಪು ಎಳ್ಳನ್ನು ಹುರಿಯಿರಿ. ಆನಂತರ ತೆಂಗಿನ ತುರಿ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುರಿದಿಟ್ಟ ಮಿಶ್ರಣಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಆರೋಗ್ಯಕರ ಎಳ್ಳು ಚಟ್ನಿ ಸವಿಯಲು ಬಲು ರುಚಿ. ಈಸಿ ದೋಸೆ ಹಾಗೂ ಸೇಸಮ್ ಚಟ್ನಿ ಮಾಡಿಕೊಟ್ಟಿದ್ದಾರೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಓಕೆ ಓಕೆ, ನೋಡುವ. ಖುಷಿ ಅನ್ಸತ್ತಾ ನೋಡಿ? ಟೇಸ್ಟ್ ಮಾಡಿ. ಹೇಗೆ ಅನ್ಸುತ್ತೆ? ಕ್ರಿಸ್ಪಿ ದೋಸೆ ವಿತ್ ಚಟ್ನಿ ತುಂಬಾ ಚೆನ್ನಾಗಿದೆ. ಸೊ ಮಾರ್ನಿಂಗ್ ಹೊತ್ತು ಬ್ರೇಕ್ಫಾಸ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಕೂಡ ಕ್ರಿಸ್ಪಿ ಆಗಿದೆ, ಈವ್ನಿಂಗ್ ಕೂಡ ತಿನ್ಕೋಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಆಗಿದೆ ಸೇಸಮ್ ಚಟ್ನಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ಸೊ 2 ಥರದಂತಹ ನೀವೇ ಇನೋವೇಟ್ ಮಾಡಿದಂಥ ಅಡುಗೆ ಹೇಳ್ಕೊಟ್ರಿ. ಇನ್ನು ಮುಂದೆನೂ ಕೂಡ ಇದೇ ಥರ ನಮಗೆ ಹೊಸ ಹೊಸ ರೆಸಿಪಿಯನ್ನು ವೀಕ್ಷಕರಿಗೂ ಕೂಡ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಸ್, ಸೊ ಹೇಗೆ ಅನಿಸಿದೆ ಇಲ್ಲಿ ಬಂದು? ಒಳ್ಳೆಯದಾಯಿತು. ಇಲ್ಲಿ ಎಲ್ಲ ಸಮೂಹದವರು ನಮಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿಕ್ಕೆ ಕೊಡ್ತಾರೆ ಸಮಯ ಎಲ್ಲ. ಖುಷಿಯಾಯಿತು. ಥ್ಯಾಂಕ್ ಯು ನಿಮ್ಮ ಎಲ್ಲ ನಮ್ಮ ಟಿ ವಿ ಕಾರ್ಯಕ್ರಮದ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಸೊ ಇದೇ ಥರ ಇನ್ನೂ ಇನೋವೇಟಿವ್ ಐಡಿಯಾಸ್ ತರ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್ ನಿಮಗಾಗಿ. ಥ್ಯಾಂಕ್ ಯು. ಅದೇ ತರಹ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರೋಹಿಣಿ ಆಚಾರ್ಯ ಅವರು ತುಂಬ ಇನೋವೇಟಿವ್ ಆಗಿರುವಂತಹ ಡಿಶಸನ್ನು ಹೇಳಿಕೊಟ್ರು. ಈಸಿ ಆ್ಯಂಡ್ ಫಾಸ್ಟ್ ಅಂತ ಕೂಡ ಹೇಳಿದರು. ಸೊ ಇದೇ ಥರ ಅವರು ಕೂಡ ಇನ್ನೂ ಇನೋವೇಟಿವ್ ಐಡಿಯಾಸ್ ಅವರಿಗೆ ಬರಲಿ. ಅದೇ ಥರ ನಮ್ಮ ಸ್ಟುಡಿಯೋಗೆ ಬಂದಂತಹ ರುಚಿಕರವಾದ ಅಡುಗೆಯನ್ನು ಮಾಡಿಕೊಡ್ಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಗಾಗಿ ನೀವು ಕಾಯ್ತಾ ಇರಿ. ಅಲ್ಲಿವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980.
Postman Turdal, Calci Bright toothpaste and toothbrush, Lovemark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.